ಅಣ್ಣ ಮಗನೊಟ್ಟಿಗೆ ಫಾರ್ ದ ಫಸ್ಟ್ ಟೈಮ್ ಆಯ್ತು ಅವನಿಗೆ ಪ್ಯಾಂಟ್ ಮತ್ತು ಶರ್ಟ್ ಶಾಪಿಂಗಿಗೆ ಬಂದಿದ್ದೇನೆ. ನನಗೆ ಸಾಕಾಯಿತು ಡ್ರೆಸ್ಸನ್ನು ಟ್ರಯಲ್ ಮಾಡಿ ನೋಡಿ 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 ನನಗೆ ಫುಲ್ ಸಫೋಕೇಶನ್ ಆಗ್ತಾ ಉಂಟು ಇಲ್ಲಿ ಕೂತ್ಕೊಂಡು. ಇನ್ನೂ ಸಹ ಸೆಟ್ ಆಗಲಿಲ್ಲ. ಒಂದು ಸೆಟ್ ಮಾಡಿದ ನಾನು ಸೆಲೆಕ್ಟ್ ಮಾಡಿ ಪುನಃ ನನ್ನ ಮಗಳು ಫೋಟೋದಲ್ಲಿ ಇದು ವಾಟ್ಸಪ್ಪಲ್ಲಿ ನೋಡಿ ಒಂದು ಸೆಟ್ ಆಯ್ತು. ಈಗ ಮತ್ತೊಂದು ಸೆಟ್ ನೋಡ್ತಾ ಇದ್ದಾನೆ ಕಾಲೇಜಿಗೆಲ್ಲ ಹಾಕಲಿಕ್ಕೆ ಆಗುವ ಹಾಗೆ. ಅವಂದೇ ಓನ್ ಅರ್ನಿಂಗ್ಸಲ್ಲಿ ಅವನು ಮಾಡ್ತಾ ಇರೋದು, ಅದೊಂದು ನನಗೆ ಪ್ರೌಡ್. ಎರಡು ಗಂಟೆಗಳ ಕಾಲ ಇಂಚು ಸಲ ಬೇತೆ ಇಂಚಿನ 2 ಅವರ್ಸ್ ಡ್ರೆಸ್ ಹುಡುಕಿ ಕೊನೆ 0.5% ಬಜೆಟಲ್ಲಿ ಎಲ್ಲ ಎಂಥದೆಲ್ಲ ಮಾಡಿ ಒಟ್ಟಾರೆ ಟೈಮ್ ವೇಸ್ಟ್ ಮಾಡಿ ನನಗೆ ಹಸಿವೆ ಇಲ್ಲಿ ಹೋಗ್ತಾ ಇಲ್ಲ. ಈಗ ಏನಾದರೂ ಈಗ ತೆಗೆದು ನೋಡಬೇಕು ನೀನೆ, ಗೊತ್ತಾಯ್ತಾ? ಓಷನ್ ಪಾರ್ಲಿಗೆ ಕರ್ಕೊಂಡು ಹೋಗು. ಹಾಂ, ಇವತ್ತು ಸಿದ್ಧಾರ್ಥ ಇಲ್ಲಿಗೆ ಪನ್ನೀರ್ ಟಿಕ್ಕಾ ಬಿರಿಯಾನಿ ತಿನ್ನಲಿಕ್ಕೆ ಹೇಳಿ ಬಂದದ್ದು. ಇಲ್ಲಿ ಬರುವಾಗ ಕೋತ ಆಂಬಿಯನ್ಸ್ ಒಳ್ಳೆದುಂಟು. ಇಲ್ಲಿ ನಾರ್ತ್ ಇಂಡಿಯನ್ 7 ಗಂಟೆ ನಂತರ ಸ್ಟಾರ್ಟ್ ಅಂತ ತರ್ತನಿಗೆ ಬಿಡ್ಲಿಕ್ಕೆ ಬಂದದ್ದು. ಅವು ಇಲ್ಲೊಳ್ಳೆ ನಂಪಾಯ್ತಾ ಸಂಡೇ ಬರೋದು ಮಾಡ್ಕೊಳೋಗುತ್ತೆ. ಈಗ ನಾವು ಪೆಲಕಾಯಿ ಗಟ್ಟಿ ತರಿಸಿದ್ದೇವೆ, 100 rupees ಅಂತೆ. ಹೇಗೆ ಇರ್ತದೆ ನೋಡುವ ಮನೆಯಲ್ಲಿ ಮಾಡಿದ್ದಕ್ಕೆ ಮತ್ತು ಇಲ್ಲಿಗೆ ಡಿಫ್ರೆನ್ಸ್. ಪೆಲಕಾಯಿ ಗಟ್ಟಿ ಟೆಕ್ಸ್ಚರ್ ನೋಡಿ. ಇದಕ್ಕೊಂದು ಸಾಂಬಾರು ಕೊಟ್ಟಿದ್ದಾರೆ. ಸಿದ್ಧಾರ್ಥ ಒಂಡೆ ಬಿಸಿಯಲ್ಲಿದ್ದಾನೆ. ತುಪ್ಪ ಇಲ್ವಾ ಅಂತ ಇದು ಮಲ್ಲ ಹೋಟೆಲಿಂದ ಬರ್ತಂದ್ರೆ ಜಾಲ ಸ್ವೀಟ್ ಲಡ್ಡಿ ಜಾಲದಿಲ್ಲ ವೇಸ್ಟ್ ಅವ. ಸಿದ್ಧಾರ್ಥನ ಫೇವ್ರೇಟ್ ಬಂತು. ತೆಕ್ಕಿದೆ ರೇಟ್ ಬನ್ಸ್. ಎಂಜಾಯ್. ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ದೋಸೆ ಮತ್ತು ರಸಾಯನ ಆಯ್ತಾ. ಅದಕ್ಕೆ ನೋಡಿ ನಮಗೆ ಪಾಪ ಇವ್ರ ಕೆಲಸದಿಂದೆಲ್ಲ ಬಂದು ಮಾವಿನ ಹಣ್ಣೆಲ್ಲ ಸಿಪ್ಪೆ ತೆಗೆದು ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಆಯ್ತಾ ತುಂಬ. ಹಾಗೆ ವೆಲ್ಕಮ್ ಬ್ಯಾಕ್. ಈಗ ವಿಷಯ ಅಂತ ಹೇಳಿದ್ರೆ ನಾವು ಎಲ್ಲ ಸುತ್ತಾಡ್ಲಿಕ್ಕೆಲ್ಲ ಹೋಗಿ ಕೆಲವು ಪ್ಲ್ಯಾನ್ ಮಾತ್ರ ಆಯಿತು, ಕೆಲವು ಪ್ಲ್ಯಾನ್ ಎಲ್ಲ ನಮ್ದು ಆಗಲೇ ಇಲ್ಲ. ಸುಮ್ಮನೆ ತಿರುಗಿದ್ದು ಒಂದೇ ಬಿಲ್ಡಿಂಗ್ ಒಳಗೆ ತಿರುಗಿದ್ದು ಸಾಕಾಯ್ತು ನನಗೆ ಕೊನೆಗೆ. ಹಾಗೆ ಮನೆಗೆ ಬರುವ ಕತ್ತಲೆಸಾಗಿದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ಇನ್ನು ನಾಳೆಯ ದಿವಸ ಹೇಗುಂಟು ನೋಡುವ. ಎಲ್ಲರಿಗೂ ಶುಭವಾಗಲಿ. ಬ್ರೇಕ್ಫಾಸ್ಟಿಗೆ ನೋಡಿ ನಮಗೆ ರಸಾಯನ, ಮಾವಿನ ಹಣ್ಣಿನ ರಸಾಯನ ಮಂಗಳೂರು ಸೈಡಲ್ಲಿ. ಆಮೇಲೆ ಇದು ಹುಣಸೆ ಹುಳಿಯ ಚಟ್ನಿ ಆಯ್ತಾ. ನಮ್ಮಲ್ಲಿ ಯಾವುದೇ ಒಂದು ತರಕಾರಿ ತೆಂಗಿನಕಾಯಿ ಎಂತ ಸಹ ಇಲ್ಲದಿರುವಾಗ ಈ ಥರದ ಒಂದು ಚಟ್ನಿ ಮಾಡ್ಬೋದು, ತುಂಬ ಟೇಸ್ಟ್ ಆಗ್ತದೆ ದೋಸೆಗೆ. ಇವತ್ತಿನ ನಮ್ಮ ದೋಸೆಗೆ ರಸಾಯನಕ್ಕೆ ತೆಂಗಿನಕಾಯಿ ಸಿಟಿ ಮಾಲ್ನಿಂದ ಆಯ್ತು. ನೆಯ್ ಫಸ್ಟ್ ಹೇಗಿತ್ತ ರಸಾಯನ? ಬಂಟಿ ಕೆಲಸ ಒಳ್ಳೆದಿತ್ತಂತೆ. ಸಿದ್ಧಾರ್ಥ ಬಂಟಿ ಸ್ಲೀಪ್, ಬಂಟಿ ಸ್ಲೀಪ್, ಬಂಟಿ ಸ್ಲೀಪ್. ಸಿದ್ಧಾರ್ಥನಿಗೆ ನಿನ್ನೆ ಇಡೀ ಶಾಪಿಂಗ್ ಮಾಡಿ ತಿರ್ಗಾಡಿ ಉಂಟಲ್ಲ, ಜ್ವರ ಅಂತೆ, ತಲೆನೋವು ಅಂತೆ. ನೋಡ ಜ್ವರ ಇದ್ದ ಹಾಗಿಲ್ಲ. ಎಂತ ಆಗ್ತಾ ಉಂಟು ನಿಂಗೆ ನಿಜವಾಗಿ? ಉಸಿರು ಬಿಸಿ ಬಿಸಿ ಆಗಿದಾ? ಅಂದರೆ ಶೀತ ಆಗ್ತಾ ಉಂಟಾ ಅಂತ. ಅದರೊಟ್ಟಿಗೆ ನೋಡಿ ಇಲ್ಲಿ ಕೆಲಸ ಸಹ ಮಾಡ್ತಾ ಇದ್ದಾನೆ, ಒಂದು ಇಂಟರ್ನ್ಶಿಪ್ ಇದೆಲ್ಲ ವರ್ಕ್ ಮಾಡ್ತಾ ಇದ್ದಾನೆ. ಎಂತ ಗೊತ್ತಾ ನಿಮಗೆ, ಪನ್ನೀರ್ ಟಿಕ್ಕಾ ಬಿರಿಯಾನಿದೊಂದು ಕತೆ ಹೇಳ್ತೇನೆ ಆಯ್ತಾ. ಒನ್ಸ್ ಅಪಾನ್ ಎ ಟೈಮ್ ನಾನು ಮನೆಗೆ ಪನ್ನೀರ್ ಟಿಕ್ಕಾ ಬಿರಿಯಾನಿ ತರಿಸಿದ್ದು. ಅದೇ ಫಸ್ಟ್ ಟೈಮ್ ನನಗೆ ಬಿರಿಯಾನಿ ಅಂದರೆ ಹೇಗಿರ್ತದೆ
ಅದರ ಟೆಕ್ಸ್ಚರ್, ಅದರದ್ದು ಅರೋಮಾ, ಅದರದ್ದು ಟೇಸ್ಟ್ ಹೇಗಿರ್ತದೆ ಅಂತ ರಿಯಲೈಸ್ ಆದದ್ದು. ಅಯ್ಯೋ ಅದೊಂದು ಎಷ್ಟು ಟೇಸ್ಟ್ ಇತ್ತು ಅಂತ ಹೇಳಿದರೆ ಅಂತೇಳಿ ಇವ್ರ ಹತ್ರ ಹೇಳ್ತಾ ಇದ್ದೆ. ಇವತ್ತು ಒಂದೇ ಇದು, ಅಮ್ಮ ನನಗೆ ಅದು ಪನ್ನೀರ್ ಟಿಕ್ಕಾ ಬಿರಿಯಾನಿ ತಿನ್ನಬೇಕು, ನೀವು ಯಾವ ಹೋಟೆಲಿಂದ ತರಿಸಿದ್ದು ಅಂತ ಹೇಳಿ. ಕೊನೆಗೆ ನೀನು ಶಾಪಿಂಗ್ಗೆ ಹೋಗುವಾಗ ಹೋದೆವು ನಾವು ಒಂದು ಹೋಟೆಲಿಗೆ ಹೋದೆವು. ಯಾವ ಹೋಟೆಲ್ಗೆ ಹೋಗುವಾಗ ವುಡ್ಲ್ಯಾಂಡ್ಸಿಗೆ ಹೋದೆವು ಆಯ್ತಾ. ಹೋಗುವಾಗ ಅಲ್ಲಿ ರಶ್ ಅಂತ ಹೇಳಿದರೆ ರಶ್. ಅಲ್ಲ 2 ದಿವಸ ನಾವು ಹುಡ್ಕಾಡಿದ್ದೇವೆ, ಹೇಳಿದಾಗೆ 2 ದಿವಸ ನಾವು ಸರ್ಚ್ ಮಾಡಿದ್ದೇವೆ ಪನ್ನೀರ್ ಟಿಕ್ಕಾ ಬಿರಿಯಾನಿಗೆ. ಫಸ್ಟ್ ಡೇ ಹೋಗುವಾಗ ಫುಲ್ ರಶ್, ಜಾಗವೇ ಇಲ್ಲ ಅಲ್ಲಿ. ಅಲ್ಲಿಂದ ಬಂತು ಹೊರಗೆ, ಅಲ್ಲಿಂದ ನಂತರ ಮತ್ತೊಂದು ಹೋಟೆಲ್ಗೆ ಹೋಯ್ತು, ಯಾವುದಕ್ಕೆ ಹೋದದ್ದು ಶಾಂತಿ ಸಾಗರಿಗೆ ಹೋದೆವು. ಅಲ್ಲಿ ನೋಡಿದರೆ ಅಲ್ಲಿ ಸಹ ಜಾಗವೇ ಇಲ್ಲ, ಇನ್ನು ರಶ್ ಆಯಿತು, ಕಾಯ್ಲಿಕ್ಕೆ ಆಗುದಿಲ್ಲ ಹೇಳಿ ಅಲ್ಲಿಂದ ಮತ್ತೆ ನನ್ನೊಬ್ಬಳು ತಂಗಿ ಇದ್ದಾಳೆ ಅಂತ, ಭಾರಿ ವೇದಾಂತ ಹೋಟೆಲ್ ಉಡುಪಿಯಲ್ಲಿ ಭಾರಿ ಪಾಪ್ಯುಲರ್ ಅಂತ ಹೇಳೋದು. ಕೊನೆಗೆ ವೇದಾಂತಿಗೆ ಹೋದೆವು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಪನ್ನೀರ್ ಟಿಕ್ಕಾ ಬಿರಿಯಾನಿ ಈಗ ಇಲ್ಲ ಅಂತ ಹೇಳಿದರು. ಕೊನೆಗೆ ಎಂತ ಮಾಡೋದು ಹೇಳಿ ಎಂಥದೋ ಒಂದು ಚಾಟ್ಸ್, ಇಂಥ ಪನ್ನೀರ್ ಫ್ರೈ ಅಂತೆ, ಒಳ್ಳೆ ಇರ್ತದೆ, ಕ್ರಿಸ್ಪಿ ಸ್ಟಾರ್ಟರ್ ಅಂತ ಹೇಳಿ ಕೊಟ್ಟರು ಆಯ್ತಾ. ಅದು ನೋಡಿದರೆ 200 ರೂಪಾಯಿ ಅದಕ್ಕೆ. ನಾವು ಸ್ಟಾರ್ಟರ್ ಏನೋ ಒಂದು ಸಣ್ಣ ಸಣ್ಣ ಪೀಸ್ 300. ಸೊ ಹಾಗೆ ಇದು ಪನ್ನೀರ್ ಕುರ್ಕುರೆ ಅಂತ, ಪನ್ನೀರ್ ಕುರ್ಕುರೆ ಆಯಿತು. ಅಂತೂ ಆ ದಿವಸ ಇಡೀ ನಮಗೆ ಪನ್ನೀರ್ ಟಿಕ್ಕಾ ಬಿರಿಯಾನಿ ಸಿಗಲಿಲ್ಲ. ನನ್ನ ಗಂಡಲ್ಲಿ ಕಿವಿ ಕೊಡ್ತಾ ಇದ್ದೆ. ಅದರ ನೆಕ್ಸ್ಟ್ ಡೇ ಮತ್ತೆ ಇವನ ಡ್ರೆಸ್ ತೆಗಿಲಿಕ್ಕೆ ಅಂತ ಶಾಪಿಂಗ್ ಅಂತ ಹೋಗಿ, ಅದು ಒಂದು ಗಮ್ಮತ್ತುಂಟು. 8,000 ಬಿಲ್ ಮಾಡಿ ಅಲ್ಲಿ ಕೌಂಟರಿಗೆ ಬಂದು, ಇದು ನನ್ನ ಬಜೆಟ್ಗಿಂತ ಜಾಸ್ತಿ ಆಯಿತು ಅಂತ ಹೇಳಿ 25%ಗೆ ಇಳಿಸಿ ಅದು 2,500ಕ್ಕೆ ಮಾಡಿ ತಗೊಂಡು ಬಂದದ್ದು. ಅಲ್ಲಿಂದ ಮತ್ತೆ ಶುರುವಾಯಿತು ನಮ್ಮದು ಪನ್ನೀರ್ ಟಿಕ್ಕಾ ಬಿರಿಯಾನಿ ಹುಡುಕುದು. ಪುನಃ ಹೋದೆವು ಎಲ್ಲಿಗೆ, ವುಡ್ಲ್ಯಾಂಡ್ಸ್ ಹೋಟೆಲಿಗೆ ಹೋದೆವು. ಅಂದರೆ ನನ್ನ ತಲೆಯಲ್ಲಿ ಅದು ವುಡ್ಲ್ಯಾಂಡ್ಸ್ ಹೋಟೆಲ್ ಇದು ಅಂತವೇ. ಓಯ್ ಸೌಂಡ್ ಅಂಬೋತ್ರಿಯೇ ನಮಸ್ತೆ ನೋಡಿ. ಹಾಗೆ ಪುನಃ ವುಡ್ಲ್ಯಾಂಡ್ಸಿಗೆ ಹೋದೆವು. ನನ್ನ ತಲೆಯಲ್ಲಿ ಅದು ವುಡ್ಲ್ಯಾಂಡ್ಸ್ ಹೋಟೆಲ್ ಇದ್ದೇ ಅಂತ ಹೇಳಿ ಅಲ್ಲಿಗೆ ಹೋದೆವು. ಅಲ್ಲಿ ಹೋಗುವಾಗ ಬಂದು ಮಾರ್ರೆ, ಫಸ್ಟ್ ಟೈಮ್ ಒಂದು ಹೋಟೆಲ್ ಬಂದು ನೋಡಿದ್ದು. ಅಯ್ಯೋ ಗ್ರಾಚಾರವೇ ಅಂತ ಹೇಳಿ ಅಲ್ಲಿಂದ ಮತ್ತೆ ನಾವು ಹೋದದೇನೆ ಪುನಃ ಶಾಂತಿ ಸಾಗರಿಗೆ. ಅಲ್ಲ ಶಾಂತಿ ಸಾಗರಿಗೆ ಹೋಗಿ ಆಗುವಾಗ, ಮೇಡಮ್ ಇಲ್ಲಿ 7 ಗಂಟೆ ನಂತರ ಸ್ಟಾರ್ಟ್ ಆಗೋದು ಅಂತ ಹೇಳಿದರು. ಎಂತ ಮಾಡುದು, ಅಲ್ಲಿ ಹೋಗಿ ಒಂದು ಜ್ಯೂಸ್ ಕುಡಿದು ಬಂದೆವು ನಾವು, ಪೈನಾಪಲ್ ಜ್ಯೂಸ್ ಕುಡಿದೆವು. ಅದರ ನಂತರ ಮತ್ತೆ ಸಹ ಆಸೆ ಬಿಡಲಿಲ್ಲ. ಅದು ಕಾರಣ ಉಂಟು, ಎಂಥದಕ್ಕೆ ಅಷ್ಟು ಹಠ ಹೇಳಿದರೆ, ಅದರ ನೆಕ್ಸ್ಟ್ ಡೇಯಿಂದ ನಾನು ಮತ್ತೆ ಇವನು 50 days ವೆಯ್ಟ್ ಲಾಸ್ ಚಾಲೆಂಜಿಗೆ ಕೈ ಹಾಕಿದ್ದಾಯ್ತಾ. ಅದಕ್ಕೋಸ್ಕರ ಈ ದಿವಸವೇ ಎಂತ ಇದ್ರೆ ಸಹ ಈಗ ತಿಂದಾಗಬೇಕು ಅಂತ ಹೇಳಿ ನಮ್ಮ ಇಬ್ಬರದೊಂದು ಥಾಟ್. ಹಾಗೆ ಮತ್ತೆ ಹುಡುಕಿದೆವು. ಕಿದಿಯೂರು ಹೋಟೆಲ್ ಭಾರಿ ಒಳ್ಳೆ, ಪ್ರೈವೇಟ್ ಲಿಮಿಟೆಡ್, ಭಾರಿ ಒಳ್ಳೆ ಹೋಟೆಲ್ ಅಂತ ಹೇಳಿ ಅಲ್ಲಿಗೆ ಹೋಯ್ತು ನಮ್ಮ ಸಾವ. ಅಲ್ಲಿ ಹೋಗಿ ಆಗುವಾಗ ಕಿದಿಯೂರು ಹೋಟ್ಲಲ್ಲಿ ಸಹ ಪನ್ನೀರ್ ಟಿಕ್ಕಾ ಬಿರಿಯಾನಿ ಮಾಡುವವರು ಬರುದೇ 6 ಗಂಟೆಗೆ. ಈಗ ರೈಸ್ ಐಟಮ್ ಯಾವುದು ಕೂಡ ಇಲ್ಲ ನಿಮಗೆ. ಈಗ ಸಂಜೆದ ಐಟಮ್ ಇದು ಉಂಟು, ಲಿಸ್ಟ್ ಕೊಟ್ಟರು. ಬನ್ಸಂತೆ ಪಲಕಾಯಿ ಗಟ್ಟಿ, ನಾವು ಪಲಕಾಯಿ ಗಟ್ಟಿ ಹೇಳುವಾಗ ಬಾಯಲ್ಲಿ ನೀರು ಬಂತು. ಪಲಕಾಯಿ ಸಹ ಸಿಗಲಿಲ್ಲ. ಮತ್ತೆ ಪಲಕಾಯಿ ಗಟ್ಟಿ ತರಿಸಿದೆವು. ನೋಡಿದ್ರೆ 100 ರೂಪೀಸ್ ಅದಕ್ಕೆ. ಮತ್ತೆ ಇವನಿಗೆ ಬನ್ಸ್ ಅಂದರೆ ಭಾರಿ ಇಷ್ಟ, ಬನ್ಸ್ ತರಿಸಿದ. ಬೆಲಕಾಯಿ ಗಟ್ಟಿಯಲ್ಲಿ ಎಂತ ಹೇಳಿದರೆ ಬೆಲಕಾಯಿಯೇ ಇಲ್ಲ ಆಯ್ತಾ. ಮತ್ತೆ ಬೆಲಕಾಯಿ ಗಟ್ಟಿಯ ಕತೆ ಕೇಳಿದರೆ ಅದಕ್ಕೆ ಬೆಲ್ಲವೇ, ನಾವೆಲ್ಲ ಒಳ್ಳೆ ಬೆಲ್ಲ ಹಾಕಿ, ಒಳ್ಳೆ ತೆಂಗಿನಕಾಯಿ ಹಾಕಿ, ಅಯ್ಯೋ ಅದರ ಟೇಸ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಂತ ತಗೊಂಡದ್ದು ನೋಡಿದರೆ ಅದರಲ್ಲಿ ಬೆಲ್ಲ ಸಹ ಇಲ್ಲ, ತೆಂಗಿನಕಾಯಿ ಸಹ ಇಲ್ಲ, ಬೆಲಕಾಯಿ ಸಹ ಇಲ್ಲ ಕೊನೆಗೆ. ಆಯಿತಾ, ಅಂತೂ ಇಂತೂ ನಮ್ಮ ಪನ್ನೀರ್ ಟಿಕ್ಕಾ ಬಿರಿಯಾನಿ ತಿನ್ನುವಂತಹ ಆಸೆ ಅಲ್ಲಿಗೆ ಸಮಾಪ್ತಿಯಾಗಿ ಹೋಯಿತು. ಮನೆಗೆ ಬಂದೆವು. ಮನೆಗೆ ಬಂದ ನಂತರ ನನ್ನ ಗಂಡ ಬಾರಿ ಎನರ್ಜಿಯಲ್ಲಿ ನೋಡಿದ್ರಲ್ಲ ನೀವು. ಅದೊಂದು ವಿಷಯ ಬರ್ತೋಯ್ತು. ನನ್ನ ನಂತರ ಉಂಟಲ್ಲ, ಅಲ್ಲಿ ಟ್ರೆಂಡ್ಸಲ್ಲಿ 3,500 ಐಟಮ್ ತಗೊಂಡ್ರೆ ಮತ್ತೆ 3,500 ಐಟಮ್ ನಾವು ತಗೊಳ್ಬೋದಂತೆ, ಫ್ರೀ ಅಂತೆ. ಹಾಗೆ ಅಲ್ಲಿ ಹೋಯ್ತು. ಸಂಜೆ ಇವನು ಬಿಡುತ್ತೇ ಇಲ್ಲ, ಅಮ್ಮ ಎಂತಾದರೂ ನನಗೆ ತಗೊಳ್ಳೋದು ನೋಡೋ ಬಾಯಿಸು. ಇದು ವಿಷಯ ಅಂತ ಹೇಳಿದರೆ, ಇವತ್ತು ಇವನಿಗೆ ತಲೆನೋವು, ಜ್ವರ ಇಲ್ಲ. ನಿನ್ನೆ ಸುತ್ತಾಡಿ ಅಷ್ಟು ನನ್ನ ಸುತ್ತಾಡಿಸಿದ್ದಾನೆ. ನಂದು ಫುಡ್ ಸ್ಟೆಪ್ ಅದರಲ್ಲಿ 6,000 ಆಗಿತ್ತು ಇವನೊಟ್ಟಿಗೆ ನಡೆದು ಗೊತ್ತುಂಟ. ನನಗೆ ಒಂದು ನಯಾ ಪೈಸೆದು ತೆಗಿಲಿಲ್ಲ ಅದರಲ್ಲಿ. ಮತ್ತೆ ಎಂತಾಯಿತು, ನಾನು ಫ್ರೆಂಡ್ಸಿಗೆ ಹೋಗಿ ಅಲ್ಲಿ ತಾರಾಮಾರ ಹುಡುಕಾಡಿದ್ದೀನಿ ನಾನು. ಮತ್ತೆ ಹೋಗಿ ಒಂದು ಸ್ಟೂಲ್ ಹುಡ್ಕೊಂಡು ಬಿಟ್ಟಾಯ್ತಾ. ಮತ್ತು ಕೆಲವೆಲ್ಲ ಸಿಕ್ಕಿದ್ದು ಕಾಲೇಜಿಗೆ ಬೇಕಾದದ್ದು, 1 ಪ್ಯಾಂಟ್ 2 ಶರ್ಟ್, ಅದೆಲ್ಲ ಎಂತ
ಎಲ್ಲ 1,500 ಹಾಗೆಲ್ಲ ಉಂಟು ಮಾರ್ರೆ ರೇಟ್. ನನಗೆ ನೋಡಿ ತಲೆಮಿಸೆ ಆಯ್ತು. ಅವ ಹೇಳ್ತಾನೆ ಅದು ಒಳ್ಳೆ ಕಾಟನ್ ಹಾಗೆ ಹೀಗೆ ಅಂತ. ಸೊ ಅಂತೂ ರಾತ್ರಿ ಆಗುವಾಗ ಮನೆಗೆ ಬಂತು. ಇವತ್ತು ಬೆಳಿಗ್ಗೆ ಹುಷಾರಿದ್ದ, ಈಗ ನೋಡುವಾಗ ಹೀಗೆ ಜ್ವರ ಬಂದಿದೆ. ಈಗ ಮೆಲ್ಲ ಹೇಳ್ತಾರೆ, ಅಮ್ಮ ಪನ್ನೀರ್ ಟಿಕ್ಕ ಬಿರಿಯಾನಿ ತರಿಸಿ ತಿಂದಿದ್ದೇನಂತೆ ಮಧ್ಯಾಹ್ನ. ಬೆದೋಳ್ತು ಇವತ್ತು ಸಹ ಕಿದಿರುದು ಸಿಗ್ಲಿಲ್ಲ ಅಂತೆ, ಬೇರೆ ಯಾವುದೋ ಹೋಟೆಲಿಂದ ತರಿಸಿದಂತೆ. ಅವನು ಒಡೆಯಲ್ಲ ಒಳ್ಳೆಯ್ತಾ ಮುಚ್ಚಳ ತೆಗೆಯುವಾಗಲೇ ಅದು ನಾನು ತಿಂದದ್ದುಂಟಲ್ಲ, ನಾನು ಲೈಫ್ ಟೈಮ್ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವೇ ನನ್ನ ಕೈ ಉಜ್ಜಾಲ ಬ್ಲೂ ಬ್ಲೂ ಅಂತ ಉಂಟು, ಅಷ್ಟಿತ್ತು ಅದು. ನನಗೆ ಅದೇ ಲಾಸ್ಟ್ ಅದೇ ಫಸ್ಟ್ ನಾನು ತಿಂದದ್ದು, ಅದರ ನಂತರ ನನಗೆ ಅಂಥದ್ದು ಸಿಗಲಿಲ್ಲ. ಸೊ ಹಾಗೆ ನನ್ನ ಮಗನಿಗೆ ಜ್ವರ ಅಂತೆ. ಇವತ್ತು ಜ್ವರ ತಿರ್ಗಾಡಿ ಇವತ್ತು ಇನ್ನೊಂದು ಪ್ಲ್ಯಾನ್ ಇತ್ತು, ಒಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಕಂತೆಲ್ಲ ಇತ್ತು. ಹಾಗೆ ಸಿದ್ಧಾರ್ಥ ಇಲ್ಲಿ ನೋಡು, ಒಂದು ಸರ್ತಿ ಎಂತ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಉಂಟಾ ಇಲ್ವಾ? ಉಂಟಾ? 30 ದಿವಸ ಟೈಮ್ ಉಂಟಂತೆ. ಅದೆಂತ ಎಂತ ಕಾರ್ಗೋ ಪ್ಯಾಂಟ್ ತಗೊಂಡಿದ್ದಾನೆ, ಅದನ್ನು ಕೊಟ್ಟು ಎಂತ ಪುನಃ ಬೇರೆ ಪ್ಲ್ಯಾನ್ ಉಂಟವನು. ಸೊ ಈ ಹುಡುಗರ ಪ್ಯಾಂಟ್ ಶರ್ಟಿಗೆಲ್ಲ ಎಂಥ ರೇಟ್ ಅಲ್ಲ ಮಾರೆ, ಎಂಥ ರೇಟ್ ಅಲ್ಲ. ಬಾ ಇಲ್ಲಿ ಒಂದು ಸೆಲ್ಫಿ ಕೊಡು ನಮ್ಮ ತಮ್ಮನೇಲಿಗೆ. ಒಳ್ಳೆ ಚಂದ ಇದಲ್ಲ, ಬಂಟಿ ಬರ್ತಾನ ಅಂತಾನೆ. ಸೊ ಹಾಗೆಲ್ಲ ನಮ್ಮ ಕತೆ, ನಮ್ಮ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಅಂತ ನಿಮ್ಮದೆಲ್ಲದ್ದು ಒಂದು ಆಶೀರ್ವಾದ ಇರಲಿ. ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಬಂಟಿ ಎನ್ನ ಮುದ್ದು ಗುಡ್ ಬಾಯ್ ಸಿದ್ಧಾರ್ಥ, ಗುಡ್ ಬಾಯ್ ಸಿದ್ಧಾರ್ಥ. ಬಂಟಿದು ರಿಯಾಕ್ಷನ್ ನೋಡಿ, ನಾನಿಲ್ಲಿ ಸಿದ್ಧಾರ್ಥನ ಮಾತಾಡಿಸ್ತಾ ಇದ್ದೇನೆ. ಸಿದ್ಧಾರ್ಥ ಗುಡ್ ಬಾಯ್, ಸಿದ್ಧಾರ್ಥ ಗುಡ್. ದೋಸೆ ಬಾಟ ಸಿದ್ಧಾರ್ಥಗ. ಶೇಕ್ ಹ್ಯಾಂಡ್ ನಂಪು, ಶೇಕ್ ಹ್ಯಾಂಡ್ ನಂಪು, ಸಿದ್ಧಾರ್ಥ ಶೇಕ್ ಹ್ಯಾಂಡ್ ನಂಪು. ಈ ಗುಡ್ ಬಾಯ್ ದೋಸೆಗಳು. ಶೇಕ್ ಹ್ಯಾಂಡ್ ಅಂತ ಮಾತ್ರ ದೋಸೆ. ಗುಡ್ ಬಾಯ್.